ತುಳುನಾಡಿನ ರಿಯಾಲಿಟಿ ಶೋಗಳ ಪೈಕಿ ಹೊಸ ಭಾಷ್ಯವನ್ನ ಬರೆದಿರುವ ಕಾಮಿಡಿ ರಿಯಾಲಿಟಿ ಶೋ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ಗೆ ಪಾದಾರ್ಪಣೆ ಮಾಡಿದೆ. ಯಶಸ್ವಿಯಾಗಿ ಪ್ರದರ್ಶನಗಳನ್ನು ಕೂಡ ಕಾಣ್ತಾ ಇದೆ. ಭರ್ಜರಿಯಾಗಿ ನಡೀತಾ ಇರುವ ವಿ4 ನ್ಯೂಸ್ ಪ್ರಸ್ತುತಿಯ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ನ ತೃತೀಯ ಪ್ರದರ್ಶನ ಮಂಗಳೂರಿನ ನಂತೂರು ಕದ್ರಿ ಹಿಲ್ಸ್ನಲ್ಲಿರುವ ಪಾದುವಾ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಒಂದು ಸ್ಮಾಲ್ ಝಲಕ್ ಇಲ್ಲಿದೆ ನೋಡಿ. ಕಳೆದ 2 ಸೀಸನ್ಗಳಲ್ಲಿ ತುಳು ಕಾಮಿಡಿ ರಿಯಾಲಿಟಿ ಶೋಗಳ ಪೈಕಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ 3ನೇ ಸೀಸನ್ಗೆ ಪಾದಾರ್ಪಣೆ ಮಾಡಿದೆ. ಅನೇಕ ಹೊಸತನಗಳೊಂದಿಗೆ ಪಯಣವನ್ನು ಆರಂಭಿಸಿರುವ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3ನ 3ನೇ ಪ್ರದರ್ಶನ ಪಂದ್ಯವು ಮಂಗಳೂರಿನ ನಂತೂರು ಕದ್ರಿ ಹಿಲ್ಸ್ನಲ್ಲಿರುವ ಪಾದುವಾ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಭರ್ಜರಿಯಾಗಿ ನಡೆಯಿತು. ಇಂಚಿಂಚಿನ ಮಹಿಳಾ ಮಂಡಲ ಅಲ್ಪ ಪುಟ್ಟಡು ಎಂಜಿನ ತಜಂಕು ಓಡಿ ಪುಣ್ಣ ಇತ್ತು ಒಂಜಿ ಪೊಣ್ಣಲೆಗ್ ಸಾದಿನ ನಡಪೆರೆ ಪೋಡಿಗೆ ಆಪುಂಡು ಐಕೆ ರಿಕ್ಷಾಡ್ ಬೋಡು ದೈಗ್ ರಿಕ್ಷಾ ದಕ್ಲಗೆ ಬಾಡಿಗೆ ಆಪುಂಡು ಇತ್ತು ಒಂಜಿ ಪೊಣ್ಣು 16 ಗಂಟೆ ರಾತ್ರಿಡ್ ಇಲ್ಲರ್ದು ಬಿದೈ ಪೋಯ್ರ ಆಪುಜಿ ಅವ ಪೊಣ್ಣಾಗನ ತಾನಾಗ್ಲ ಬಿದೈ ಪೋಯ್ರ ಆಪುಜಿ ಹೌದಾ ಇಲ್ಲ ಅಲ್ಲಿ ವಾಕಿಲ್ ಬಾರ್ದು ಪುಜಿ. ಕಾರ್ಯಕ್ರಮದಲ್ಲಿ ಪ್ರಥಮ ಪಂದ್ಯವು ಎಸ್ಎಲ್ ಶೆಟ್ ಡೈಮಂಡ್ ಹೌಸ್ ಗೋಲ್ಡನ್ ಪಾಪಿ ಮತ್ತು ಟೈಮೆಕ್ಸ್ ತುಳುವ ಸಿರಿ ತಂಡಗಳ ನಡುವೆ ನಡೆಯಿತು. 2ನೇ ಪಂದ್ಯದಲ್ಲಿ ಕಾರ್ಡೆಕೋರ್ ಹರಿಣಿ ಮತ್ತು ಮುನಿಶ್ ಕುಡ್ಲಾ ಕುಸಲ್ ತಂಡಗಳ ನಡುವೆ ಹಣಾಹಣಿ ನಡೆಯಿತು. ತೃತೀಯ ಪ್ರದರ್ಶನ ಪಂದ್ಯದಲ್ಲಿ ಮಾಡರ್ನ್ ಕಿಚನ್ ಫ್ರೆಂಡ್ಸ್ ಮತ್ತು ಎವರ್ಗ್ರೀನ್ ಸಾಕ್ಷಿ ತಂಡಗಳು ಸೆಣಸಿದವು. ತಂಡಗಳ ಮೂಲಕ ಮೂಡಿಬಂದ ಹಾಸ್ಯದ ಹೊನಲಿಗೆ ಪ್ರೇಕ್ಷಕ ವರ್ಗ ನಕ್ಕು ಸಂಭ್ರಮಿಸಿತು. ಇರುವೆಲ್ಲ ಬೈಕ್ ಇಡಿ ಹೆಲ್ಮೆಟ್ ಪಾಡಂದ ಪೋಂದು ಉಪ್ಪರ್ ಅಪ್ಪನ ಎಂಕುಲು ಇಂಚ ಬಂದ ಕೈ ಬತ್ತಿನ ದಾದರ್ಥ ಒಂದ್ಸಾರ ಕೊರ್ಲೆಂದ ಅವತ್ತು ಗಾಡಿ ಉಂತಲೆಂದ ಅರ್ಥ ಒಂದ್ಸಾರ ಕೊರಡೆತ್ತಿ ಎಂಕುಲ್ ರನ್ನಿಂಗ್ ಕೊರೊಂದು ಬೋಪುನೆ ಅತ್ತಿಯ ನಿಕ್ಕುಲು ಓಟೆ ಪೋಂಡಲ ಕೈಟ್ ಹೆಲ್ಮೆಟ್ ಪತ್ತೊಂದೇ ಬೋಪುನ ಹಿರಿಯಕುಲ್ ಬಂದಿರ್ ಓಡೆ ಪೋಂಡಲ್ಲ ಹೆಲ್ಮೆಟ್ ಪತ್ತೊಂದು ಪೋಲಿ ಹೆಲ್ಮೆಟ್ ಇಟ್ಟು ಕೆಲ ಉಂಡು ಫ್ಲೇವರ್ ಅತ್ತ ಕಲ್ಲರ್. ಸಿಪಿಎಲ್ ಸೀಸನ್ 3ನ ಮುಖ್ಯ ತೀರ್ಪುಗಾರರಾದ ಮೈಮ್ ರಾಮದಾಸ್, ಶಶಿರಾಜ್ ಕಾವೂರು ಮತ್ತು ನಟಿ ಚೈತ್ರಾ ಶೆಟ್ಟಿ ಅವರ ಜೊತೆಗೆ ವಿಶೇಷ ಅತಿಥಿ ತೀರ್ಪುಗಾರರಾಗಿ ತುಳು ರಂಗಭೂಮಿಯ ಹಿರಿಯ ಕಲಾವಿದರಾದ ಶ್ಯಾಮ್ ಅಂಚನ್ ಮೂಡುಬಿದ್ರೆ, ಬಿಆರ್ ಕುಲಾಲ್ ಮತ್ತು ಜಿಎಸ್ ಆಚಾರ್ ಅವರು ಭಾಗವಹಿಸಿದ್ರು. ಬೇಗ ಶುರು ಮಾಡ್ಲಿಂಗ್ ಕ್ವಾರುಂಡೆ ದೂರ ದೂರ ಯಾಕೆ ಬ್ಯಾಡ್ ಪ್ರೋಗ್ರಾಮ್ ಉಂಟು ಕ್ವಾರ್ ಹತ್ರ ಪಾಡಿ ಯಾರು ಆಯ ಪೋಂಡು ನನ್ನ ಶೂಟಿಂಗ್ ರೀ ನಮ್ಮೆ ಬಂದ್ಪೆ ನದಿ ನೆರಡೆ ಸರಿ ನೆಡ್ತುಂದಿ ಮೌ ಫೋರ್ಸ್ ಉಡು ಬತ್ತು ಪೋಯಿ ಮಾರ ಅವ್ ಋತ್ಪೂರ್ವಕ ಒಂದನೇಲು ನಿಕಲ್ನ ತುರುಕಾದ ಕೇನ್ನಿ ನಿಕಲ್ನ ನುದಾದ ಹಾ ಸಮಸ್ಯೆ ಹೌದಾನೆ ಪಂಡಿತಾರ ಬೋರ್ಡ್ ಹುಡ್ದಾನೆ ಹೆಂಗ ಬೇಕ ಮಾತ ಹರಿಯ ಇಂದು ಮಾತ್ರ ಸಮಸ್ಯೆ ಅಲೆ ಇತ್ತೆ ಪಂಡರ ಸಮಸ್ಯೆ ಅವು ಫೋರ್ಸ್ ಮತ್ತು ಬೈನಿ. ಪ್ರದರ್ಶನ ನೀಡಿದ 6 ತಂಡಗಳಿಗೆ 7,000 ಗೌರವಧನಗಳನ್ನೊಳಗೊಂಡ ಸನ್ ಪ್ರೀಮಿಯಂ ಸೀಸನ್ ಅವಾರ್ಡ್, ಕೆಎಂಎಫ್ ನಂದಿನಿ ವತಿಯಿಂದ ಗಿಫ್ಟ್ ಹ್ಯಾಂಪರ್, ಫೀಲ್ಡ್ ಸ್ಟಾರ್ ಹೈಪರ್ ಮಾರ್ಕೆಟ್ ವತಿಯಿಂದ ಗಿಫ್ಟ್ ಹ್ಯಾಂಪರ್ ಮತ್ತು ಮಾಯಾ ಹ್ಯಾಪಿನೆಸ್ ಚಾಕ್ಲೇಟಿ ಬಾರ್ ವತಿಯಿಂದ ಚಾಕ್ಲೇಟ್ಗಳನ್ನು ವಿತರಿಸಲಾಯಿತು. ಸಿಪಿಎಲ್ ಸೀಸನ್ 3ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪರಿಚಯಿಸಲಾಗುತ್ತಿದ್ದು, ಮೊದಲ ಮ್ಯಾಚ್ನಲ್ಲಿ ಎಸ್ಎಲ್ ಶೆಟ್ ಡೈಮಂಡ್ ಹೌಸ್ ಗೋಲ್ಡನ್ ಪಾಪಿ ತಂಡದ ಕಲಾವಿದ ಸವ್ಯರಾಜ್, ದ್ವಿತೀಯ ಪಂದ್ಯದಲ್ಲಿ ಕಾರ್ಡೆಕೋರ್ ಹರಿಣಿ ತಂಡದ ಕಲಾವಿದ ಅರುಣ್ ಚಂದ್ರ ಮತ್ತು 3ನೇ ಪಂದ್ಯದಲ್ಲಿ ಮಾಡರ್ನ್ ಕಿಚನ್ ಫ್ರೆಂಡ್ಸ್ ಮಂಗಳೂರು ತಂಡದ ಕಲಾವಿದ ರಂಜನ್ ಬೋಳೂರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದ್ರು. ಇದೇ ಸಂದರ್ಭದಲ್ಲಿ ವಿ4 ನ್ಯೂಸ್ ವತಿಯಿಂದ ನೀಡಲಾಗುತ್ತಿರುವ ಮಾಸ್ಟರ್ ಭವಾನಿ ಶಂಕರ್ ಕುಂದ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಂಗಭೂಮಿಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಪ್ರತಿಭೆಗಳಾದ ತುಳು ರಂಗಭೂಮಿಯ ಹಿರಿಯ ಕಲಾವಿದರಾದ ಶ್ಯಾಮ್ ಅಂಚನ್ ಮೂಡುಬಿದ್ರೆ, ಬಿಆರ್ ಕುಲಾಲ್ ಮತ್ತು ಜಿಎಸ್ ಆಚಾರ್ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು.
ಕಾರ್ಯಕ್ರಮದಲ್ಲಿ ಪಾದುವಾ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಫ್ರಾನ್ಸಿಸ್ ಡಿಕುನ್ನ, ಪಾದುವಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಫಾದರ್ ಅಲ್ವಿನ್ ಸೆರಾವೋ, ಉಪ ಪ್ರಾಂಶುಪಾಲರಾದ ರೋಷನ್ ಸಾಂತು ಮೇಯೋರ್, ಎಸ್ಡಿಎಂ ಕಣ್ಣಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಶಿವಾನಂದ ಪ್ರಭು, ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಪ್ರತಿಭಾ ರೈ, ಒಮೆಗಾ ಆಸ್ಪತ್ರೆಯ ಸಿಇಒ ಭಾರದ್ವಾಜ್, ಆರೋಹಣಂ ಹಾಸ್ಪಿಟಾಲಿಟೀಸ್ನ ಆಡಳಿತ ನಿರ್ದೇಶಕ ಮುನೀಶ್ ಸುವರ್ಣ, ಕಾರ್ ಡೆಕೋರ್ ಮಾಲಕ ಮುಕೇಶ್ ಹೆಗ್ಡೆ, ಪಾದುವಾ ಫ್ರೆಂಡ್ಸ್ನ ಪ್ರತಿನಿಧಿಗಳಾದ ಸಂತು ಮತ್ತು ಯತಿನ್, ಈಡನ್ ಕ್ಲಬ್ ಸದಸ್ಯ ಸೋಹನ್, ಲಕ್ಕಿ ಬಾಬು ಸಿನಿಮಾ ನಿರ್ದೇಶಕ ಸಂತೋಷ್ ಮಾಡ, ಕಸ್ಟಮ್ಸ್ ಇಲಾಖೆ ಅಧಿಕಾರಿ ದಿನೇಶ್ ಕುಂದರ್, ಡ್ಯಾನ್ ಎಲಿವೇಟರ್ಸ್ನ ಆಡಳಿತ ನಿರ್ದೇಶಕಿ ಲವಿನಾ, ಕರಾವಳಿ ಪೆಟ್ರೋಲ್ ಪಂಪ್ ಮಾಲಕ ಹಮೀದ್, ನಿಟ್ಟೆ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ನವೀನ್ ಶೆಟ್ಟಿ, ಉದ್ಯಮಿ ಜಿತನ್ ಸಾಲಿದ್ಸ್, ಹಿರಿಯ ಕಲಾವಿದ ರಮೇಶ್ ರೈ ಕುಕ್ಕುವಳ್ಳಿ, ಸಾಮಾಜಿಕ ಕಾರ್ಯಕರ್ತ ಸಂಶೀರ್ ಕುದ್ರೋಳಿ, ಸೌಜನ್ಯ ಹೆಗ್ಡೆ ಈವೆಂಟ್ಸ್ನ ಮುಖ್ಯಸ್ಥೆ ಸೌಜನ್ಯ ಹೆಗ್ಡೆ, ನಿರೂಪಕ ಸಾಹಿಲ್ ರೈ, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್, ಪತ್ನಿ ಸವಿತಾ ಲಕ್ಷ್ಮಣ್, ಪುತ್ರ ಮಾಸ್ಟರ್ ಅಭಿನವ್ ಲಕ್ಷ್ಮಣ್, ವಿ4 ನ್ಯೂಸ್ನ ಉಪಾಧ್ಯಕ್ಷೆ ರೋಸ್ಲಿನ್ ಡಿಲಿಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಧಾರಾವಾಹಿ ತೋಚಿ ಧಾರಾವಾಹಿಗಳೊಂದಿಲ್ಲ ತೋಚಿಂದು ಭಾಷೆ ಜನ ಲೆಕ್ಕ ಮಾಡ್ಕೊಂಡು ನಿನ್ನ ಧಾರಾವಾಹಿದ ಮರಳು ಇಲ್ಲ ಎಂಚಿನ ಬರೋ ಆತ್ಮ ಗೊತ್ತು ಭಾಷೆಗೆ ಎತ್ನಾಲೆ ಆಪಣ ಹೆಚ್ಚಿನ ಇಲ್ಲಡೆ ಕಲ್ವೇರ್ ಹೋಗಿದ್ದೀನಿ ಆತ ಬುಕ್ ಹೆಚ್ಚಿನ ಇಲ್ಲಡೆ ಕಲ್ವೇರ್ ಹೋಗೋದು ಇತ್ತಿನ ಪೂರಾ ಬಾತ ಬೋತ ಪೂರ ಮಾತು ಹೋಗ್ತೀರಾ? ಪೂರಾ ಬೋತ ಅಂತ ಟಿವಿನ ಬಿಡ್ತೀರಿ ಟಿವಿನ ಅಂಜುಕೋಣ ಅಂದೆ ಬಿಡ್ತೀರಿ ಹೌದಾರಿಗೆ ಟಿವಿ ಮೂಲ ಧಾರಾವಾಹಿತು ಅಂತ ಪೊಂಜವು ಟಿವಿ ದುಪ್ಪು ನತ್ತು ಟಿವಿ ದೊಟ್ಟಿಗೆ ಪೊಂಜಲ್ಲ ಕೊಡುತ್ತೀರಿ. ವಿ4 ನ್ಯೂಸ್ 24/7 ಪ್ರಸ್ತುತಿಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮುಖ್ಯ ಪ್ರಾಯೋಜಕತ್ವದಲ್ಲಿ ರೋಹನ್ ಕಾರ್ಪೊರೇಷನ್ ಟೈಟಲ್ ಸ್ಪಾನ್ಸರ್ಶಿಪ್ನಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಮೂಡಿ ಬರಲಿದೆ. ಪವರ್ಡ್ ಬೈ ಪಾರ್ಟ್ನರ್ ಆಗಿ ಲ್ಯಾಂಡ್ರೈಡ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮತ್ತು ಅರುಣ ಮಸಾಲಾ ಸಹಯೋಗ ನೀಡುತ್ತಿದ್ದು, ಆಟೋಮೊಬೈಲ್ ಪಾರ್ಟ್ನರ್ ಆಗಿ ರೆನಾಲ್ಟ್ ಮಂಗಳೂರು ಮತ್ತು ತ್ರಿಭುವನ್ ಹೀರೋ ವಿ4 ನ್ಯೂಸ್ನ ಜೊತೆಗಿದೆ. ಬೆವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆಗಿ ಹೋಟೆಲ್ ಓಷನ್ ಪರ್ಲ್, ಹೆಲ್ತ್ ಕೇರ್ ಪಾರ್ಟ್ನರ್ ಆಗಿ ಕೆಎಂಸಿ ಮಂಗಳೂರು, ಟೆಕ್ನಾಲಜಿ ಪಾರ್ಟ್ನರ್ ಆಗಿ ಡಿಜಿಟಲ್ ಪ್ಲಾನೆಟ್, ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲರ್, ರೇಡಿಯೋ ಪಾರ್ಟ್ನರ್ ಆಗಿ ರೆಡ್ ಎಫ್ಎಂ, ಫ್ಯಾಷನ್ ಪಾರ್ಟ್ನರ್ ಆಗಿ ಬ್ಲಾಕ್ ಅಂಡ್ ಬ್ಲಾಕ್, ಪಬ್ಲಿಸಿಟಿ ಪಾರ್ಟ್ನರ್ ಆಗಿ ಜಿಡಿ ಅಡ್ವರ್ಟೈಸರ್ಸ್ ವಿ4 ನ್ಯೂಸ್ ಜೊತೆಗಿವೆ. ಸಹ ಪ್ರಾಯೋಜಕರಾಗಿ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ವಾಸುದೇವ್ ಸ್ಟೋರ್ಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ಡೇ ಟು ಡೇ ಡಿಜಿಟಲ್, ಹೆವನ್ ರೋಸ್, ವಾರ್ಡ್ರೋಬ್ ಕಿಡ್ಸ್ ಅಂಡ್ ಮೆನ್ಸ್ ಅಪರಲ್ಸ್, ಕುಶಲ್ಸ್ ಫ್ಯಾಷನ್ ಜ್ಯುವೆಲರಿ, ಮಾಡರ್ನ್ ಕಿಚನ್ಸ್, ಹೋಟೆಲ್ ಕ್ರಿಸ್ಟಲ್ ಪಾರ್ಕ್ ಇನ್ ಮೈಸೂರ್, ಕಾರ್ ಡೆಕೋರ್, ಎವರ್ಗ್ರೀನ್ ಗಾರ್ಮೆಂಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್, ಬಿಯೋಮಾನ್ಸ್ ಹೇರ್ ರಿಪ್ಲೇಸ್ಮೆಂಟ್, ಕೊಚ್ಚಿನ್ ಬೇಕರಿ, ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್, ವೇದಂ ಆಯು ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಲಿಂಪಿಕ್ ಸ್ಪೋರ್ಟ್ಸ್, ರಾಯಲ್ ಗ್ರೂಪ್, ಡೆಕನ್ ಕಾರ್ಪೆಟ್ಸ್, ಮಾಯಾ ಹ್ಯಾಪಿನೆಸ್ಸಿ ಚಾಕ್ಲೇಟಿ ಬಾರ್, ಕಾಸ್ಟ್ಯೂಮ್ ಕಾಟೇಜ್, ಎಸ್ಪಿ ಸಿನಿಮಾಸ್ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಚ್ರೆ ಸಹಯೋಗ ನೀಡುತ್ತಿದೆ. ಈ ಮೂಲಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ರೋಹನ್ ಕಾರ್ಪೊರೇಷನ್ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಪವರ್ಡ್ ಬೈ ಲ್ಯಾಂಡ್ರೈಟ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂಡ್ ಅರುಣ ಮಸಾಲಾ ಸಮಸ್ತ ತುಳುವರನ್ನು ನಗಿಸುತ್ತಿದೆ. ಬಾರಿ ಶೋಕದ ಕಾಜಿ ಹಸಿರು ಕಾಜಿನ ಬಳೆಗಳೇ ಸ್ತ್ರೀ ಕುಲದ ಶುಭ ಸ್ವರಗಳೇ ಅಚ್ಚರೆ ಒಂದು ದಾದೆ ಪೂರ ದಾರಿಂಡು ದೇವೋ ನಾರಾಯಣ ನಿನ್ನ ಮುಂಬೈಯಿಂದ ಪದ್ಯ ನಾನು ಇದ್ದೇನೆ ಪಾಡೋಡ ನಿನ್ನ ಪದ್ಯಾರ್ಥ ಮೊನ್ನ ದರಿನ್ ಮೂಡು ಅದೇ ಕಾಜ್ ಮಾರ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.